ಅದೊಂದು ತರಕಾರಿ ತೋಟಕ್ಕೆ ಭೇಟಿ ನೀಡಿದರೆ ಅಲ್ಲಿ ಗಿಡಗಳಲ್ಲಿ ಸೊಂಪಾಗಿ ಬೆಳೆದು ನಳನಳಿಸುವ ತರಕಾರಿ ಗಮನ ಸೆಳೆಯುತ್ತದೆ. ಹಾಗಂತ ಈ ತೋಟ ಯಾವುದೋ ಕೃಷಿಕರ ಮನೆಯಂಗಳದಲ್ಲಿ ಇದೆ ಅಂತ ಅಂದುಕೊಂಡ್ರೆ ಊಹೆ ತಪ್ಪಾಗಲಿದೆ. ಯಾಕೆಂದ್ರೆ ಈ ಹಸಿರು ಕ್ರಾಂತಿಯ ಹರಿಕಾರರು ಶಾಲೆಯ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು. ಸರ್ಕಾರಿ ಶಾಲಾ ಮಕ್ಕಳಿಂದ ಕೃಷಿ ಕಾಯಕ. ತೋಟದಲ್ಲಿ ಬೆಳೆಯುತ್ತಿದೆ ತರಹೇವಾರಿ ತರಕಾರಿ. ಶಾಲೆಯ ಬೆಳ್ಳಿ ಹಬ್ಬದ ನೆನಪಿಗೆ ಆರಂಭವಾಯಿತು ಕೈತೋಟ. ಒಂದು ಬದಿಯಲ್ಲಿ ತೊಂಡೆ ಚಪ್ಪರವಿದ್ರೆ ಇನ್ನೊಂದು ಕಡೆಯಲ್ಲಿ ಅಲಸಂಡೆಯ ಬಳ್ಳಿ, ಮತ್ತೊಂದು ಕಡೆಯಲ್ಲಿ ಬಾಳೆ ಇದ್ರೆ ಮಗದೊಂದು ಕಡೆಯಲ್ಲಿ ರಂಬೂಟನ್, ಡ್ರ್ಯಾಗನ್ ಫ್ರೂಟ್ ಗಿಡಗಳು. ಹೌದು, ಇಂತಹ ಒಂದು ತೋಟವನ್ನ ಮಾಡಿರುವುದು ಸರ್ಕಾರಿ ಶಾಲೆಯ ಮಕ್ಕಳಾಗಿದ್ದು, ಇಲ್ಲಿನ ಗಿಡಗಳಿಗೆ ನೀರುಣಿಸಲು ಸ್ಪ್ರಿಂಕ್ಲರ್ ವ್ಯವಸ್ಥೆ ಕೂಡ ಇಲ್ಲಿನ ವಿದ್ಯಾರ್ಥಿಗಳು ಮಾಡಿಕೊಂಡಿದ್ದಾರೆ. ಬಂಟ್ವಾಳ ತಾಲೂಕಿನ ವಿಟ್ಲ ಗ್ರಾಮದ ಮಾಣಿಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾಮಜಲಿನಲ್ಲಿ ವಿದ್ಯಾರ್ಥಿಗಳು ಇಂತಹ ಒಂದು ಪ್ರಯತ್ನ ನಡೆಸಿದ್ದಾರೆ. ಈ ಮಕ್ಕಳ ಪ್ರಯತ್ನಕ್ಕೆ ಈಗಾಗಲೇ ಕೆಲವೊಂದು ತರಕಾರಿ ಗಿಡಗಳಲ್ಲಿ ಕಾಯಿ ಬಿಡಲು ಆರಂಭಿಸಿದ್ದು, ಮಧ್ಯಾಹ್ನದ ಬಿಸಿ ಊಟಕ್ಕೆ ಇದೇ ತರಕಾರಿ ಬಳಕೆ ಮಾಡಲಾಗುತ್ತಿದೆ. ಶಾಲೆ ಪಕ್ಕದಲ್ಲೇ ಇದ್ದ ಸುಮಾರು 25 ಸೆಂಟ್ಸ್ ಜಮೀನನ್ನ ಸಮತಟ್ಟು ಮಾಡಿ ಇಲ್ಲಿ ಮಕ್ಕಳಿಗೆ ಕೃಷಿ ಮಾಡಲು ಪ್ರೋತ್ಸಾಹ ನೀಡಲಾಗಿದೆ. ನಮ್ಮ ಶಾಲಾ ಕೈತೋಟದಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡವನ್ನು ನೆಟ್ಟಿದ್ದೇವೆ, ಆಮೇಲೆ ರಾಂಬುಟಾನ್ ಗಿಡಗಳನ್ನು ನೆಟ್ಟಿದ್ದೇವೆ, ಹಲಸಿನ ಗಿಡಗಳನ್ನು ನೆಟ್ಟಿದ್ದೇವೆ. ಸುಮಾರು 150ರಷ್ಟು ನೇಂದ್ರ ಬಾಳೆಹಣ್ಣಿನ ಗಿಡಗಳನ್ನು ಮೊನ್ನೆಯಷ್ಟು ನೆಟ್ಟಿದ್ದೇವೆ. ಜೊತೆಗೆ ಕದಳಿ ಬಾಳೆಹಣ್ಣಿನ ಗಿಡಗಳನ್ನು ನೆಟ್ಟಿದ್ದೇವೆ. ತೆಂಗಿನ ಮರಗಳಿವೆ. ನಮ್ಮ ಶಾಲೆಯಲ್ಲಿ ಒಟ್ಟು 3 ಫಸಲು ಬರುವ ತೆಂಗಿನ ಗಿಡಗಳು ಕೂಡ ಇದೆ. ಈ ಒಂದು ಎಲ್ಲ ವ್ಯವಸ್ಥೆಯಿಂದ ನಮ್ಮ ಶಾಲೆಯ ಒಂದು ಅಕ್ಷರದಾಸ ವ್ಯವಸ್ಥೆ ಬಹಳ ಚೆನ್ನಾಗಿ ನಡೆಯುತ್ತಿದೆ. ದಕ್ಷಿಣ ಕನ್ನಡ ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಯ ಗಡಿಭಾಗದಲ್ಲಿರುವ ಈ ಶಾಲೆ 25 ವರ್ಷವನ್ನ ಪೂರೈಸಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಗ್ರಾಮೀಣ ಪ್ರದೇಶವಾಗಿರುವ ಇಲ್ಲಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಬರುವಂತೆ ಪ್ರೋತ್ಸಾಹಿಸಲು ಊರವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ. ಇಲ್ಲಿನ ಶ್ರೀ ಕ್ಷೇತ್ರ ಕುಕ್ಕಾಜಿಯ ಶ್ರೀಕೃಷ್ಣ ಗುರೂಜಿ ಅವರ ವತಿಯಿಂದ ಶಾಲೆಗೆ ಅಗತ್ಯವಾಗಿ ಬೇಕಾಗಿದ್ದ ಕೊಠಡಿಗಳನ್ನ ನಿರ್ಮಿಸಿಕೊಡಲಾಗಿದೆ. ಬೆಳ್ಳಿ ಹಬ್ಬ ಆಚರಿಸಲು ಸಮಿತಿಯನ್ನ ರಚಿಸಲಾಗಿದ್ದು, ಶ್ರೀ ಕ್ಷೇತ್ರ ಕುಕ್ಕಾಜಿಯ ಧರ್ಮದರ್ಶಿ ಎಂಕೆ ಕುಕ್ಕಾಜಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಹಾಗೂ ನರಸಪ್ಪ ಬಾಳೆಕಲ್ಲು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ಬೆಳ್ಳಿ ಹಬ್ಬದ ಸಂಭ್ರಮದ ಸವಿ ನೆನಪಿಗೆ ಶಾಲೆಯ 25 ಸೆಂಟ್ಸ್ ಜಾಗದಲ್ಲಿ ಕೃಷಿ ಪಾಠವನ್ನು ಮಕ್ಕಳಿಗೆ ಹೇಳಿಕೊಡುವ ಪ್ರಯತ್ನ ಇದಾಗಿದೆ. ಈಗ ಈ ಶಾಲೆ ಪ್ರಾರಂಭ ಆಗಿ 25 ವರ್ಷ ಆಯಿತು. 1999 ಪ್ರಾರಂಭ ಆಗಿದೆ. ಅದರ ನಂತರ 2004ನೇ ಇಸ್ವಿಯಲ್ಲಿ ಅದು ಮೇಲ್ದರ್ಜೆ ಹೊಂದಿ ಈಗ 7ನೇ ತರಗತಿವರೆಗೆ ಇದೆ. ಈ ಶಾಲೆಯಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿವೆ. ಕಂಪ್ಯೂಟರ್ ಇದೆ, ಹಾಗೆ ಮಕ್ಕಳಿಗೆ ಬ್ಯಾಂಡ್ ಸೆಟ್ ಇದೆ, ಮತ್ತು ಮೈಕ್ ಸೆಟ್ ಇದೆ. ಹಾಗೆ ಈಗ ತರಕಾರಿ ವ್ಯವಸ್ಥೆಯು ಈ ಶಾಲೆಗೆ ಬೇಕಾದಷ್ಟು ಎಲ್ಲ ರೀತಿಯ ಬೇರೆ ಬೇರೆ ತರಕಾರಿಗಳನ್ನು ನಾವು ಇಲ್ಲಿ ಬೆಳೆಸ್ತಾ ಇದ್ದೇವೆ. ನಾವೆಲ್ಲರೂ ಟೀಚರ್ಸು ನಾವೆಲ್ಲ ಒಟ್ಟು ಸೇರಿ ಮತ್ತು ನಮ್ಮ ಈ ಕಮಿಟಿಯವರು ಹಾಗೆ ಊರಿನವರ ಕೂಡ ತುಂಬ ಸಹಕಾರ ಇದಕ್ಕೆ. ಅವರ ಸಹಕಾರದಿಂದ ನಾವೆಲ್ಲ ಇದನ್ನು ಬೆಳೆಸ್ತಾ ಇದ್ದೇವೆ. ಶಾಲೆ ಈಗ ಕೆಲಸ ಎಲ್ಲ ನಡೀತಾ ಇದೆ. ಒಂದು ಕೊಠಡಿ ಕೆಲಸ ಆಗ್ತದೆ, ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇದೆ. ಶಾಲೆಯನ್ನ ಉಳಿಸುವ ಹಾಗೂ ಬೆಳೆಸುವ ನಿಟ್ಟಿನಲ್ಲಿ ಗ್ರಾಮದ ಎಲ್ಲರೂ ಪ್ರಯತ್ನ ಮಾಡುತ್ತಿದ್ದು, ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಶಿಕ್ಷಕರು ಈ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಊರವರು ಸಹಕಾರ ನೀಡಿ ಇಲ್ಲಿ ಈಗಾಗಲೇ 150 ಬಾಳೆಗಿಡ ಸಹಿತ ಹಲವು ವಿಧದ ತರಕಾರಿಗಳನ್ನು ಬೆಳೆಸಲು ಆರಂಭಿಸಿದ್ದಾರೆ. ಬಿಸಿಯೂಟಕ್ಕೆ ಅಗತ್ಯವಾದುದನ್ನು ಇಟ್ಟು ಉಳಿದಿರುವುದನ್ನು ಮಾರಾಟ ಮಾಡಿ ಮತ್ತೆ ಗಿಡಗಳ ಆರೈಕೆಗೆ ಖರ್ಚು ಮಾಡಲು ಯೋಜನೆ ರೂಪಿಸಿದ್ದಾರೆ. ರವೀಶ್ ಮಾಡಿಲ, ನಮ್ಮ ಕುಡ್ಲ 24x7 ಮಂಗಳೂರು.